ಹೇಮನಾಥ್ ಶೆಟ್ಟಿಯವರು, ನಮ್ಮ ತಾಲೂಕು ಬಂಟರ ಸಂಘದ ಅಧ್ಯಕ್ಷರಾಗಿರುವಂಥ ಶಶಿಕುಮಾರ್ ಬಾಲಿವುಡ್ ಅವರು, ಹಾಗೆ ನಮ್ಮ ಇವತ್ತಿನ ಚುನಾವಣಾಧಿಕಾರಿ ನಮ್ಮ ಯುವ ಬಂಟರ ಸಂಘದ ಸಲಹೆಗಾರರಾದಂಥ ಕುಮ್ರ ದುರ್ಗಾಪ್ರಸಾದ್ ರೈಯವರು, ಬಂಟರ ಮಾತೃ ಸಂಘ ಇದರ ಸಹ ಸಂಚಾಲಕರು ಆಗಿರುವಂಥ ಜಯಪ್ರಕಾಶ್ ರೈಯವರು, ಹಾಗೆ ನಮ್ಮ ತಾಲೂಕು ಬಂಟರ ಸಂಘದ ಕಾರ್ಯದರ್ಶಿಯಾಗಿರುವಂಥ ರಮೇಶ್ ರೈ ದೇವದಿಯವರು, ನಮ್ಮ ಯುವ ಬಂಟರ ಸಂಘದ ಎಲ್ಲ ಸದಸ್ಯರು ಹಾಗೂ ನಮ್ಮ ತಾಲೂಕು ಬಂಟರ ಸಂಘದ ಎಲ್ಲ ಸದಸ್ಯರಿಗೆ ನಾನು ಕೃತಜ್ಞತೆಯ ಜೊತೆಗೆ ನಿಮ್ಮ ಆಶೀರ್ವಾದವನ್ನು, ಹಾರೈಕೆಯನ್ನು ಅಪೇಕ್ಷೆ ಮಾಡ್ತೇನೆ. ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ಎಲ್ಲ ನಿಮ್ಮ ಸಹಕಾರವನ್ನು ನಾನು ಬಯಸ್ತಾ ಇದ್ದೇನೆ. ಮತ್ತೊಂದು ವಿಚಾರ ಅಂದರೆ, ನಮ್ಮ ಯುವ ಬಂಟರ ಸಂಘ ಕಳೆದ 2 ವರ್ಷಗಳಲ್ಲಿ ಒಬ್ಬ ಅಧ್ಯಕ್ಷರಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ, ಕೋಶಾಧಿಕಾರಿಗಳಾಗಿ ಒಂದು ಅತ್ಯುತ್ತಮ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಯುವ ಬಂಟರ ಸಂಘದ ಕೀರ್ತಿಯನ್ನು ಬಹಳ ಎತ್ತರಕ್ಕೆ ಏರಿಸಿದ್ದಾರೆ. ಅವರ ಕಾರ್ಯ ನಿಜವಾಗಲೂ ಶ್ಲಾಘನೀಯ. ಅವರಿಗೂ ಕೂಡ ನಾನು ವಿಶೇಷವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಮತ್ತೆ ನಾನು ಒಂದು 4 ವಿಚಾರ ಒಂದು ಪ್ರಾಮಾಣಿಕ ಕೆಲಸ ಮಾಡ್ತೇನೆ. ಮತ್ತೆ ನನಗೆ ಎಲ್ಲರೂ ಬೇಕು, ಯಾರನ್ನು ದೂರ ಮಾಡುವ ಪ್ರಶ್ನೆ ಇಲ್ಲ. ಮತ್ತೆ ರಾಜಕೀಯ ತಂತ್ರ ಬಗ್ಗೆ ನಾನು ಮಾಡುವುದಿಲ್ಲ, ಇದು ಬೇರೆಯವರಿಗೆ ಆಸ್ಪದ ಕೂಡ ಕೊಡುವುದಿಲ್ಲ. ಮತ್ತೊಂದು ಮಾತೃ ಸಂಘ, ಅದರಲ್ಲೆಲ್ಲ ಹಿರಿಯರಿದ್ದಾರೆ. ನಮಗೆ ಸುಪ್ರೀಂ ಮಾತೃ ಸಂಘ, ಹಾಗಾಗಿ ಅವರ ಪ್ರತಿ ಕಾರ್ಯದಲ್ಲಿ ನಿಮ್ಮ ಅನುಮತಿ ಇರ್ಬೋದು, ನಿಮಗೆ ಗೌರವ, ಅಭಿಮಾನ ಕೊಡಬೇಕು. ಅದು ನಾವು ಖಂಡಿತ ಕೊಟ್ಟೇ ಬರ್ತೇವೆ. ಮತ್ತೆ ನಮ್ಮ ಯುವ ಬಂಟರ ಸಂಘದ ಸದಸ್ಯರಿಗೆ ನಿಮ್ಮನ್ನು ಕೂಡ ಎಲ್ಲರನ್ನು ಕೂಡಿಸಿಕೊಂಡು ನಿಮ್ಮ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ನಾನು ಖಂಡಿತವಾಗೂ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ, ನನಗೆ ಆಯ್ಕೆ ಮಾಡಿದ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಕೃತಜ್ಞತೆ. ಚುನಾವಣೆ వారి పౌరులు ప్రతి సర్కిల ప్రతి ಚುನಾವಣೆ ಸಂದರ್ಭಗಳ వారి ಪೌరులు ನಡಪಡಾದ ಕುರಿತು ಓಂಜಿ ರೀತಿಯ ಸಮಸ್ಯೆಗಳ ಬರಂದೆ ಇನ್ನು ಅತ್ಯಂತ ಅಚ್ಚುಕಟ್ಟಾದ ಎಲ್ಲೇ ಗೊಂದಲ ಇತ್ತು ಮಾತ್ರ ಪರಿಹಾರವನ್ನು ಒಟ್ಟೊಟ್ಟಿಗೆ ಸೂಚನೆ ಮಾಡಲು ಆ ಚುನಾವಣೆಯ ಬಾರಿ ಪೌರನ್ನು ನಡಪಕ್ಕೆ ಸಂಬಂಧಿನ ವಕೀಲರಾಯಿನ ಎಲ್ಲ ಮಾತೃಸಂಘಗಳ ನಿರ್ದೇಶಕರಾದ ತಾಲೂಕು ಬಂಟ ಸಂಘದ ಅನೇಕ ಕೆಲಸ ಕಾರ್ಯ ಮಾಡಿದ್ದೇನೆ. ತಾಲೂಕು ಬಂಟ ಸಂಘದ ಅಧ್ಯಕ್ಷರು ರಾಜಕೀಯರಾಗಿ ಶಶಿಕುಮಾರ್ ಇದ್ದರೆ, ಕಾರ್ಯದರ್ಶಿ ರಮೇಶ್ ಇದ್ದರೆ, ಕೋಶಾಧಿಕಾರಿ ಇದ್ದರೆ, ಅಂಚನೆ ನಿಕಟಪೂರ್ವ ಬಂಟರ ಸಂಘದ ಇತರ ಯುವ ಬಂಟರ ಸಂಘದ ಅಧ್ಯಕ್ಷರೇ ಅಂಚನೆ ಸೇರಿಸಿದ ಮಾತ ನಮ್ಮ ಯುವ ಬಂಟರ ಸಂಘದ ಪದಾಧಿಕಾರಿಗಳಿಗೆ ನೂತನವಾದ ಆಯ್ನೆಂಚಿನಾಗಲೇ ನಮ್ಮ ಭಾಸ್ಕರ ಮಾತಲ್ಲಿ ವಿಶೇಷವಾದ ಈ ಒಂದು ಸಂದರ್ಭ ಚುನಾವಣೆಯ ಪ್ರತಿ 2 ವರ್ಷಗಳ ಆಸನಕ್ಕೆ ಚುನಾವಣೆಗೆ 2 ವರ್ಷಕ್ಕೂ ಒಂದು ಟಾರ್ಗೆಟ್ ತೆಗೆದುಕೊಂಡು ಇಲ್ಲಿ ಆ ಒಂದು ಕೆಲಸವನ್ನು ತನ್ನ ಅವಧಿಗೆ ಬಾರಿ ಪೊರ್ಲು ದಯಪಡ ಅನೇಕ ಕಾರ್ಯವನ್ನು ನಡೆಸಿದ್ರು. ಈ ಯುವ ಬಂಟರ ಸಂಘದಲ್ಲಿ ಮಲ್ಲ ಶಕ್ತಿ ಪೂರ್ಣ ಶಶಿರಾಜ್ ತನ್ನ ತಂಡ ಅದಕ್ಕೆ ಶುರುಕಾದ ಅಭಿನಂದನೆಯನ್ನು ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ಅವು ಭಾರಿ ಒಂದು ಕ್ರಿಕೆಟ್ ಪ್ರತಿ ಒಂದು ಕಾರ್ಯಕ್ರಮದ ಭಾರಿ ಪೌರುಡ ಅನ್ನುವಂಥ ನಮ್ಮ ಮಾತೃ ಸಂಘ ಮಾತೃ ಸಂಘ ಕೆಲಸವನ್ನು ಜೊತೆ ಕಾರ್ಯಕ್ರಮ ಇತ್ತು. ನಿಮ್ಮದಾಗಲಿಲ್ಲ ಒಳ್ಳೆ ರೀತಿಯ ಜೊತೆ ಕಾರ್ಯಕ್ರಮವನ್ನು ಕೊಡುವಂತಿನ ನಿಮ್ಮದಾಗಲಿ ಇಂಚೆ ನಡೆಸಿದ್ರೆ ಅಂಚೆನೆ ಮುಖಂಡಿ ಕೆಲಸ ನಡಪುವಂತಿನ ಅವಕಾಶಗಳು ಇತ್ತೆ ನೀಡ್ತಾರೆ. ಅವೇನು ಕೆಲವು ನಾಲ್ಕೈದು ಬಂದು ಇನ್ನು ಎಡ್ಡೆ ಟೀಮ್ ಗುರು ಕಾರ್ಯ ದುರ್ಗಾಪ್ರಸಾದ್ ರೈತರಿಗೆ ಅಭಿನಂದನೆ ಸಲ್ಲಿಸವರು ಆ ಜವಾಬ್ದಾರಿಯನ್ನು ವಹಿಸೊಂದು ಭಾರಿ ಪೊರ್ಲು ಇನ್ನು ಅಧ್ಯಕ್ಷ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು, ಉಪಕಾರ್ಯದರ್ಶಿಗಳು, ಕೋಶಾಧಿಕಾರಿಗಳು ಎಡ್ಡೆ ಆಯ್ಕೆ ಕೇಳಕೊಂಡ ಆ ಆಯ್ಕೆಯ ಮೂಲಕ ನಿಮ್ಮ ಒಂದು ಇದ್ದೇನೆ ಒಂದು ಕಲ್ಪನೆ ಬರ್ತದೆ. ಎಂಚ ನನ್ನ ತುಂಬುದ ದಿನ ಯುವ ಬಂಟರ ಸಂಘ ಎಂಚ ಪೋಪು ನಂತ ಮಾತೆಲ್ಲ ಇಂಟ್ಲ ಮಾತೆಲ್ಲ ಯುವ ಬಂಟರ ಸಂಘದ ಸಂದರ್ಭಗಳು ಎಂಕಲ ಅಪೇಕ್ಷೆ ಇತ್ತು. ನಮ್ಮ ಮಲ್ಲ ಬಂಟರ ಫೋನ್ ಯುವ ಬಂಟರ್ನಾಗಲೇ ಇಂಚ ಇಪ್ಪು ವಿಚಾರ ಅಪಗ ಪ್ರಸ್ತಾಪ ಅಂತ ಹೇಳಿ
ಇನ್ನು ಅವೇ ರೀತಿಗೆ ನಿಖಿಲ್ ನಾನು ಮಲ್ಲ ಬಂಡ ಸಂಘದ ಪದಾಧಿಕಾರಿಗಳು ಆಪನಾಗಿ ಕೆಲಸ ಮಾಡ್ಕೊಂಡು ತಂಗಲು ಕಟ್ಟುನಗಳು ಸಮಾಜವನ್ನು ಕಟ್ಟುನಗಳು ಹಂಗಾಗಿ ಇಲ್ಲಿ ಯುವ ಬಂಡ ಸಂಘದ ನೂತನ ಅಧ್ಯಕ್ಷ ಆದ ಹರ್ಷ ಕುಮಾರ್ ರೀ ಎಟ್ಟೆ ಇಲ್ಲಿ ನನಗೆ ಭಾರಿ ಖುಷಿ ಆಗುತ್ತೆ ನಮ್ಮದು ಹರ್ಷ ಕೂಣಾಗ ಭಾರಿ ಸರಳತೆ ಸಜ್ಜನಿಕೆ ಮೃದು ಸ್ವಭಾವ ಇವು ಹೆಚ್ಚಿಗೆ ಪಾತ್ರ ಐತಿ ಅವು ಕೆಲಸ ಕಡೆ ಮಂತು ತೋಜಾವ ಹರ್ಷನ ವಿಚಾರ ಮಾತೆಲ್ಲ ಗೊತ್ತಿಪ್ಪ ಅಂದ್ರೆ ಕೆಲವು ಜನ ಗೊತ್ತಿಪ್ಪ ಅಷ್ಟು ಭಾರಿ ಮಲ್ಲ ಹರ್ಷ ಕುಮಾರ್ ಒಂದು ರೀತಿದ ನಮ್ಮ ಸಮಾಜಕ್ಕೆ ಮಲ್ಲ ಒಂದು ಮಲ್ಲ ಶಕ್ತಿ ಮಲ್ಲ ಸಾಧನೆ ಮಾಡ್ತಾರೆ ಯುವಕ್ಕೆ ಅವು ಹೆಚ್ಚಿಗೆ ದಯಕೊಂಡ ನಾವು ಒಂತೆಂಡ ನಮ್ಮನ್ನು ಹೆಚ್ಚಿಗೆ ಪಾತಿರ್ತದ ಗೊತ್ತ ಮಾಡ್ಕೊ ಕೆಲಸ ಉದ್ಯೋಗ ಮಾತ್ರ ಮಾಡ್ಕೊ ಅಂದ್ರೆ ಹರ್ಷನ ಇದ್ದಿರಂಗ ಏತ್ ಕೀರ್ತಿತ್ತ ಬಿಟ್ಟು ಡಬಲ್ ಒಂದು ಮಾಡ್ಕೊಳ್ಳೋ ವಿಚಾರ ಯಾಕಂದ್ರೆ ಈ ರಾಜ್ಯದ ಈ ದೇಶದ ಅಡೆ ಮುಟ್ಟದ ಒಂದು ನಾಯಕರನ್ನೆಲ್ಲ ಈ ಸಮಾಜಮುಖಿ ಕೆಲಸ ಕಾರ್ಯಗಳು ಒಂದು ಉದ್ಯಮದ ವಿಚಾರಗಳು ಮೂವೇ ವಿಚಾರಗಳ ಆಟು ಅಂಚದೇನು ಮಲ್ಲ ನಿರೀಕ್ಷೆ ಉಂಟು ನಮ್ಮ ಯುವ ಭಟ್ರ ಸಂಘದ ಮೂಲಕ ನಮ್ಮ ಸಮಾಜದ ಮಲ್ಲ ನಿರೀಕ್ಷೆ ಹರ್ಷಕುಮಾರ್ ಮೂಲಕ ಆಗುವಂಥ ವಿಚಾರಗಳು ನಮ್ಮ ಕೆಲವೊಂದೆಡೆಗೆ ಹರ್ಷ ಒಂದು ಬಲಿಷ್ಠವಾದ ಕ್ಯಾಂಡಿಡೇಟ್ ಅವು ಐದು ಗೋಡಾಯಿ ಲೆಕ್ಕ ನಮ್ಮ ಇಲ್ಲಿ ಮಾತೆಲ್ಲ ಸೇರಿದ್ರೆ ಒಂದು ತಂಡ ಐದು ಕಾರ್ಯದರ್ಶಿ ಕೋಶಾಧಿಕಾರಿ ಜೊತೆ ಕಾರ್ಯದರ್ಶಿ ಉಪಾಧ್ಯಕ್ಷ ಸಂಘಟನಾ ಕಾರ್ಯದರ್ಶಿ ಸಂಚಾಲಕರನ್ನು ಕೊಟ್ಟು ಬಲಿಷ್ಠ ತಂಡವನ್ನು ತೆಗೆದುಕೊಳ್ತಾರೆ ಈಗ ಹರ್ಷಕುಮಾರ್ ಈಗ ನಮ್ಮ ಕಾರ್ಯದರ್ಶಿ 2 ಜನ ಇದಕ್ಕೆ 2 ಜನ ಕಾರ್ಯದರ್ಶಿ ಅವಲ್ಲ ಮಹಿಳೆಯರಿಗೆಲ್ಲ ಆದ್ಯತೆ ಕೊಡ್ತೀವಿ ಈ ಪುರುಷಗೆ ಆದ್ಯತೆ ಅವರಾಗಿ ಭಾರಿ ಸಂತೋಷದ ವಿಚಾರ ಕೋಶಾಧಿಕಾರಿಲ್ಲ ಶ್ರೀರಂಜನ್ ಭಾರಿ ಉಮೇದು ಇಂಟ್ರೆಸ್ಟ್ ದಯಪಡ ನಮ್ಗೆ ಏನೋ ಒತ್ತಾಯ ಅಂತ ಕೊಟ್ಟರು ದಿನ ಇತ್ತು ಅಂತ ಅವು ಇನ್ನೀ ಇಂಟ್ರೆಸ್ಟ್ ಬರ್ತಾರೆ ನಾವು ಖುಷಿ ಆ ಅಂಚಾದ ಒಟ್ಟು ಮಾತ ತಂಡ ಬಾರಿ ಕೊಲ್ಲುಡು ಆತಲು ಅಂಚಾದಾಗಲಿ ಮಾತೆರೆಗಳ ದೇವರು ಎಡ್ಡೆ ಮಾಡ್ತಾರೆ ತುಂಬ ದಿನ ಬೇರೆ ಬೇರೆ ಕಾರ್ಯಕ್ರಮದ ಮೂಲಕ ನಮ್ಮ ಮಾತೆರೆಲ್ಲ ಮುಖ್ಯವಾದ ಅಗ್ಲಿಗೆ ನಮ್ಮ ಸಲಹೆ ಗುಣಾಯಿತ ಮಾಡ ಹಿರಿಯ ಅಗ್ಲಿಗೆ ಹೆಚ್ಚಿಗೆ ಗೌರವ ಕೊಡುದು ಅಗ್ಲ ಮಾರ್ಗದರ್ಶನ ಪ್ರತಿಯೊಬ್ಬರಿಗೂ ಸಮಾಜದ ಈ ಬಂಡರ್ನಗ್ಲಿಗೆ ಮುಖ್ಯವಾದ ಅಪೇಕ್ಷೆ ಮಾಡ್ಕೊಂಡು ಒಳ್ಳೆಯ ಗೌರವ ಕೊಡ್ಕೊಂಡು ಆಗ ಈ ಬೆಲೆ ಕೊಡ್ಕೊಂಡು ದಯಪಂಡ ಅವು ಕೊರಿ ಬೆಟ್ಟಿಗೆ ಆಗ ಆಲ ಕೊಡ್ತೀವಿ ನಮ್ಮ ಮಲ್ಲ ಒಂದು ಗುಣ ಇಟ್ಕೊಂಡೇ ಆದ ಬಂಡ ಕೊರಿಯಾಗವ್ರಿಗೆ ಗೌರವ ಕೊಡು ಇದು ಹಿರಿಯ ಹೆಚ್ಚಿಗೆ ಗೌರವ ಕೊರಿ ಅಂತ ನಿಖಿಲ್ ಬಾರಿ ಮಲ್ಲ ಜನ ನಿಖಿಲ ಮಲ್ಲ ಜನ ಇರಲಿಲ್ಲ ನಿಖಿಲ್ ಬಾರಿ ಮಲ್ಲ ಜನ ದಯಪಂಡ ನೀವು ಹಿರಿಯ ಗೌರವ ಕೊಡ್ಕೊಂಡು ಅವು ವಿಶೇಷವಾದ ಬಂಡ ಸಮಾಜಗಳು ಮಲ್ಲ ಮಹತ್ವ ಉಂಟಾಯಿ ಅವೇನೇ ಇನ್ನು ಯುವ ಬಂಡರ ಸಂಘಗಳ ವಿದ್ಯಾರ್ಥಿ ಬಂಡರ ಸಂಘಗಳ ನಮ್ಮ ಮನೆಯಲ್ಲಿ ನಿರೀಕ್ಷೆ ಮಾಡ್ತೀವಿ ನೇರ ಒಂದು ಮನಸ್ಸಿನ ಬೇಜಾರಾದ ರೀತಿಯಲ್ಲಿ ಹಿರಿಯಾಕಲಿಗೆ ಕೊಟ್ಟಿನ ಗೌರವದೊಂದಿಗೆ ನಡೆಸಲೇ ಹೀಗೆ ಖಂಡಿತವಾದ ಪ್ರತಿ ಸಂದರ್ಭದಲ್ಲಿ ಮುಖ್ಯವಾದ ಉಲ್ಲೇಖ ಮಾಡ್ತಾರೆ ಅಂತ ಅದು ಈ ತಂಡವು ಶುಭ ಹಾರೈಸುವ ಮಟ್ಟಿಗೆ ಶುಭದ ದಿನ ಇದರ ಮೂಲಕ ಉಕೋರಿ ಪೈಪೋಟಿ ಬರುತ್ತೆ ಉಕೋರಿಯಾಗಲ ಹೊಸ ಹೊಸ ಜವಳಿಯರಿಗೆ ಇಂಟ್ರೆಸ್ಟ್ ಬರ್ತದೆ ನಂಗೆ ದಯವರ ಮಾಡ್ತಾರೆ ತೂಕ ನಾವು ಬರೋದು ಅವು ಮತ್ತೆ ಬಿಟ್ಟಿಗೆ ನಮ್ಮ ಸಂಘ ಸಮಾಜ ಬೆಳಕು ಇಟ್ಟಿದೆ ಒಟ್ಟು ಈ ತಂಡ ಶುಭ ವಿಶೇಷವಾದ ಬಾರಿ ಪೊರ್ಲುಡು ಯುವ ಬನ್ ಸಂಘ 2016 ಉದ್ಘಾಟನೆ ಆಯ್ತಿನ ಯುವ ಬನ್ ಸಂಘ ಪೊರ್ಲುಡು ಇಡೆಮುಟ್ಟ ನಡತದು ಯುವ ಬನ್ ಸಂಘಡು ಎಂಕ್ಲಲ ಪ್ರಥಮ ಬಾರಿಗೆ 5 ಪದಾಧಿಕಾರಲಾದ ಇನಿ ತಾಲೂಕು ಬಂಡರ ಸಂಘಡು ಅಧ್ಯಕ್ಷರಾಪನಂಚಿನ ಸುಯೋಗ ಎಂಕ್ಲೆ ಬರ್ತದೆ ಅಂಚನೆ ಇನಿ ಆಯ್ಕೆ ಆಯ್ನಂಚಿನ ಮಾತೆರ್ಲ ತುಂಬದ ಕಾಲಡು ಒಂಜಿ 2 ವರ್ಷಡು ನಿಖಿಲ ಪದಾಧಿಕಾರಿ ಸ್ಥಾನ 2 ಕೆಲಸ ಕಾರ್ಯಗಳು ಮಾಡ್ತದೆ ದುಂಬಗು ಬಂಡರ ಸಂಘದ ಪದಾಧಿಕಾರಲಾದ ನನ್ನ ದುಂಬಗು ಈ ಬಂಡರ ಸಂಘಗಳ ನಿಖಿಲ ದುಂಬಗು ಅಧ್ಯಕ್ಷರಾವಡು ಪಂಪಂಚಿನ ವಿಚಾರಗಳು ಪಂಡೊಂದು ಐಕಾತ್ರ ಮಾತ ವಿಚಾರವನ್ನು ಕಾವು ಹೇಮನಾಶ್ವರ ಪಂಡೆ ಬಹುಶಃ ನಿಖಿಲೆಗೆ ಮಾತರಿಗಳ ಪದಾಧಿಕಾರಿಗಳಿಗೆ ಅಭಿನಂದನೆ ತಾಲೂಕು ಬಂಡರ ಸಂಘದ ಪರವಾದ ಅರ್ಪಿಸಬಹುದು ದುಂಬು ಕೆಲಸ ಮಾತನಂಚಿನ ಶಶಿರಾಜ್ ಮಲ್ಪಕ್ಕ ಆರ್ನ ಟೀಮುಗಳ ಪೊರ್ಲುದ ಕೆಲಸ ಮಾತನಂಚಿನ ಅಕ್ಲೆಗಳ ಅಭಿನಂದನೆಯನ್ನು ಪಂಡೊಂದು ನಮ್ಮೊಟ್ಟಿಗೂ ಬಂಡರ ಸಂಘಗಳು ನನಗೆ ಪದಾಧಿಕಾರಿ ಆಯರೆ ನಮ್ಮೊಟ್ಟಿಗೆ ಇತನಂಚಿನ ಬಾಲ್ಯೊಟ್ಟು ಗುತ್ತು ಕರುಣಾಕರ ರೈಕರು ಓಡದ ದಿನ ದೇವರನ್ನ ಪಾದ ಸೇರಿದೆ ಬಹುಶಃ ನನಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಡ್ಕೊಂಡವರು ಬಂಡರ ಸಂಘಗಳು ಕರಿ ವರ್ಷ ತುಮನ ವರ್ಷ ನಮ್ಮ ಮಗನ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ಕೊಂಡವಲ್ಲ ಲೋಯೇ ಒಂಜಿ ನಮ್ಮ ಸಂಭಾವನೆ ಜೊತೆ ಆ ಒಂಜಿ ಕೆಲಸ ಕಾರ್ಯ ಮಾಡ್ತದೆ ಎಡ್ಡೆ ಒಂದು ವ್ಯಕ್ತಿತ್ವವನ್ನು ಪಡೆಯಿನ ಆರು ಬಹುಶಃ ಸಮಾಜಮುಖಿಯಾದ ದಿಂಡಿಮ ತಂಡದ ಒಟ್ಟು ಹೊರದ ಸೇವೆಯನ್ನು ಸಲ್ಲಿಸದ ಮಾತೆರೆಲ್ಲ ಜನಾನುರಾಗಿಯಾದಿದ್ದೆ ಕೂಡದ ದಿನಟ್ಟು ಮಾತ ಒಂಜಿ ವಾಟ್ಸಪ್ ಗ್ರೂಪ್ ತೂನಾಗ ಆರ್ನ ಸ್ಟೇಟಸ್ ಪಾಡು ಮಾತೆರ್ಲ ಅವರಿಗೆ ಗೌರವಾರ್ಪಣೆ ಮಾಡ್ಕೊಂಡ ಕೆಲಸ ಕಾರ್ಯಗಳನ್ನ ಮಾಡ್ತದೆ ಬಹುಶಃ ಆರು ನಮ್ಮೊಟ್ಟಿಗೆ ಇಜ್ಜೆ ಆರು ಸಮಾಜ ಸೇವೆ ಅಂಚನೆ
ಪಂಚಾಯತ್ ವ್ಯಾಪಾರ ಮಲ್ಪಡಿದ ಒಟ್ಟಿಗೂ ಮಾತೆನೊಟ್ಟಿಗೆ ಸಹೃದಯ ಸಹಕಾರಿಯಾದ ಧಾರ್ಮಿಕವಾದ ಸಾಮಾಜಿಕವಾದ ಕೆಲಸ ಕಾರ್ಯ ಮಾತ್ರ ಜನ ಕರುಣಾಕರ ರೈಕ್ಲೆಗೆ ನಾ ಇನಿ ಆರು ದೇವರನ ಪಾದಕ್ಕೂ ಸೇರಿದೆ ಆರ್ನ ಆತ್ಮ ದೇವರನ ಪಾದಕ್ಕೂ ಸೇರಿದೆ ಯಾರಿಗೆ ಆರ್ನ ಆತ್ಮ ಸುಖ ಶಾಂತಿ ಕೋರೋಡು ಪಣದ ಮಾತಾಡಲ್ಲ ಒಂಜಿ ನಮ್ಮ ಅಂಚನೆ ಕುಂಬ್ರದ ಶಿವರಾಮ್ ರೈಕ್ಲೆ ಆರು ಎಡ್ಡೆ ಒಂಜಿ ಕಾರ್ಯಕರ್ತೆ ಆರ್ಲ ಇತ್ತೆ ಒಂಜಿ ಗಂಟೆಗೆ ದುಂಬು ದೇವರ ಪಾದ ಸೇರಿ ನಾವು ನಂತರ ಇದ್ದೇನೆ ಮಾತಾಡಿಗೆ ಗೊತ್ತಾಡು ಆರೆಗ್ಲ ಆರ್ನ ಆತ್ಮಗಳ ಚಿರಶಾಂತಿನ ಕೋರದು ನಮ್ಮ ಮಾತೆಲ್ಲ ಒಂಜಿ ನಿಮಿಷ ಮೌನ ಪ್ರಾರ್ಥನೆ ಮಾಡಿಕೊಂಡು ಬಣ್ಣದ ವಿನಂತಿ ಮಾಡ್ತಾರೆ. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing opposite Sachin Traders, Main Road, Darbe, Puttur. Contact 8105 973951 9481644951 9663814451 08251 200 551. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ